ಕುಡ್ಲ ಖಾಸಗಿ ಶಿಕ್ಷಣ ಸಂಸ್ಥೆ ಮಿಲಾಗ್ರಿಸ್ ಕಾಲೇಜ್ ಕ್ಯಾಂಪಸ್ ಈ ಸರ್ತಿದ ಲಾಕ್ಡೌನ್ ಹಿಡಿದು ಬೊಕ್ಕ ಭಿನ್ನವಾದ ತೋಜೊಂದುಂಡು. ಕಾಲೇಜ್ ವಟಾರದುಲೈ ಸಾವಯವದ ದಿಂಜಿನ ತರಕಾರಿ ತೋಟ ನಿರ್ಮಾಣ ಆತಂಡು. ಮೂಲಬುಲೈನ ತರಕಾರಿದ ಮಾರಾಟದ ಬತ್ತಿನ ಕಾಸನ್ನು ಬಡ ವಿದ್ಯಾರ್ಥಿಗಳಿಗೆ ಬೋಡಾಯಿನ ಕೋರ್ಸ್ಗೂ ಶುಲ್ಕ ಪಾವತಿಸಾಯರ ಕೊರ್ಪುನ ವ್ಯವಸ್ಥೆ ಮಾಡ್ತಿದ್ದಾರೆ. ತರಕಾರಿ ತೋಟದ ಆರೈಕೆದ ಬೇಲೆನು ಕಾಲೇಜ್ ಪ್ರಾಂಶುಪಾಲರು ಫಾದರ್ ಮೈಕಲ್ ಸಾಂತಮೋರ್ ಮಲ್ತೊಂದುಲ್ಲೆರು. ಊರ್ದ ತರಕಾರಿಲು ಕಂಚಲ, ಪಟ್ಲಕಾಯಿ, ಪೀರೆ, ಕೆಂಬುಡೆ, ತೆಕ್ಕರೆ, ಬೆಂಡೆ, ಲಿಂಬೆ, ಬದನೆ ಇಂಚ ನಮೂನೆದ ತರಕಾರಿಲು ಮೂಲುಂಡು. ಈ ಬಗ್ಗೆ ತೆರಿಪಾಯಿನ ಪ್ರಾಂಶುಪಾಲರು ಫಾದರ್ ಮೈಕಲ್ ಸಾಂತಮೋರ್ ಕೊರೋನಾ ಸಂದರ್ಭಡ್ ಮಾತೆರೆಗ್ಲ ಆರ್ಥಿಕ ಸಂಕಷ್ಟ ಉಂಡು. ಬಡ ವಿದ್ಯಾರ್ಥಿಗಳು ಕಾಲೇಜ್ಗೆ ಬತ್ತಿನಪಗ ದಿಂಜ ವಿನಾಯಿತಿ ಕೊರ್ಪೆರು. ಆಂಡಲ ಆರ್ಥಿಕ ಪರಿಸ್ಥಿತಿ ಎಡ್ಡೆ ಇಚ್ಚಾಂದಿನ ವಿದ್ಯಾರ್ಥಿಗಳಿಗೂ ಈ ತರಕಾರಿದ ಲಾಭದ ಕಾಸು ಕಟ್ಟರೆ ಸಗಾಯ ಆಪ್ನ ಬೇಲೆ ಮಲ್ತೊಂದುಲ್ಲೆ. ಇಂದು ಇತನೆಂಗನೆ ದಿಂಜ ವಿದ್ಯಾರ್ಥಿಗಳಿಗೂ ಸಗಾಯ ಆತನ ಪಣ ತೆರಿಪಾಯರು. ನಾನು
ಫಾದರ್ ಮೈಕಲ್ ಸಂತಮಯ್ಯರ್, ಈ ಕಾಲೇಜಿನ ಪ್ರಾಂಶುಪಾಲರು. ನಾನು ಹುಟ್ಟಿದ್ದೇ ಕೃಷಿ ಕುಟುಂಬದಲ್ಲಿ. ನಮಗೆ ನಮ್ಮ ಕುಟುಂಬಕ್ಕೆ ಸ್ವಂತ ಭೂಮಿ ಇರಲಿಲ್ಲ. ಆದರೂ ಬೇರೆಯವರ ಭೂಮಿಯಲ್ಲಿ ದುಡಿದು ವೀಳ್ಯದೆಲೆ ಕೃಷಿ ಮಾಡಿ ನಾನು ಯಾವ ಮರಕ್ಕೆ ಹತ್ತಲಿಕ್ಕೂ ನನಗೆ ಪ್ರಾಕ್ಟೀಸ್ ಇತ್ತು. ಹಾಗೂ ನಂತರ ನಾನು ಈ ಧರ್ಮ ಸೇವೆ ಮಾಡಲಿಕ್ಕೆ ಸೆಮಿನರಿಗೆ ಜಾಯ್ನ್ ಆದೆ. ಆದರೂ ನಮಗೆ ಅಂಥ ಒಂದು ಅವಕಾಶ ಮೊದಲು ಸಿಕ್ಕಿಲ್ಲ. ಆದರೂ ಈಗ ಪ್ರಾಂಶುಪಾಲರಾಗಿ ನಾವು ಇದ್ದಂಥ ಜಾಗವನ್ನು ಅಥವಾ ಪ್ರದೇಶವನ್ನು ಉಪಯೋಗಿಸಿ ಖಾಲಿ ಬರಡು ಪ್ರದೇಶಗಳು ಅಥವಾ ನಮ್ಮ ಟೆರೆಸ್ ಖಾಲಿರುವ ಜಾಗದಲ್ಲಿ ಏನಾದರೂ ನಾವು ಉತ್ಪಾದನೆ ಮಾಡಬೇಕು, ನಮಗೆ ಸಾಧ್ಯವಾದ ಮಟ್ಟಿಗೆ ಏನಾದರೂ ಮಾಡಬೇಕಂತ ಒಂದೊಂದು ಆಸೆ ಇತ್ತು. ಅದಕ್ಕೆ ನಾವು ಮೊದಲು ಲಾಸ್ಟ್ ಇಯರ್ ನಾನು ನಮ್ಮ ಬಿಲ್ಡಿಂಗ್ ದೊಡ್ಡ ಟೆರೆಸ್ ಇತ್ತು. ಈ ಸರ್ತಿ ಅದರ ಮೇಲೆ ಅದು ಚಾವಣಿ ಹಾಕಿದ್ದಾರೆ, ಅದಕ್ಕೆ ಅಲ್ಲಿ ಮಾಡಲಿಕ್ಕೆ ಆಗಿಲ್ಲ. ಅಲ್ಲಿ ನಾನು ಕೃಷಿ ಮಾಡಿದ್ದೆ. ಸುಮಾರು 100 ಗಿಡಗಳನ್ನು, ಬೆಂಡೆ ಗಿಡ ಮತ್ತು ಎಲ್ಲ ಇತರ ಕೃಷಿಗಳು ಮಾಡಿದ್ದೆ. ಅದರಿಂದ ಬಂದಂಥ ಸುಮಾರು ಒಂದು 10-15 ಸಾವಿರ ರೂಪಾಯಿ ಆ ವರ್ಷದ ಮಕ್ಕಳಿಗೆ ನಾನು ಫೀಸಾಗಿ ಕಟ್ಟಿದ್ದೆ. ಈ ಸರ್ತಿ ನಾನು ಹೇಳಿಸಿದೆ, ಇದನ್ನು ನೆಲದಲ್ಲಿ ಯಾಕೆ ಮಾಡಬಾರ್ದು. ಅದಕ್ಕಾಗಿ ನಾನು ಈ ಯೋಜನೆಯನ್ನು ಈ ನೆಲದಲ್ಲಿ ಮಾಡಲಿಕ್ಕೆ, ಇದು ಅಸ್ಫಾಲ್ಟ್ ಡಾಮರ್ ಗ್ರೌಂಡು, ಇದರ ಮೇಲೆ ನಾನು ನೋಡಿ ಈ ಪ್ಲಾಸ್ಟಿಕ್ ಚೀಲಗಳಲ್ಲಿ ಹಾಗೂ ನಾಶವಾಗದಂತೆ ನಾಶವಾಗುವುದಿಲ್ಲ ಈ ಡಿಗ್ರೇಡೇಬಲ್ ವಸ್ತುಗಳಿವೆ, ಅದು ಫ್ರಿಜ್ಜಿನ ಬಾಕ್ಸ್ಗಳು, ಅದನ್ನು ತಂದು ಓಲೆಂದು ರಾಶಿ ಹಾಕಿದರು. ಅದನ್ನು ತಂದು ನಾನು ಇಲ್ಲಿ ಅದರ ಮೇಲೆ ಮಣ್ಣು ತುಂಬಿಸಿ ಅದಕ್ಕೆ ಸಾವಯವ ಗೊಬ್ಬರವನ್ನು ಮಾಡಿ ನಾವಲ್ಲಿ ನಮ್ಮ ಪಿಟ್ಟಿದೆ, ಆ ಪಿಟ್ಟಲ್ಲಿ ಸಾವಯವ ಗೊಬ್ಬರ ಅಂದರೆ ನಮ್ಮ ಮರಗಳಲ್ಲಿ ಈ ಮರಗಳಿವೆ 4-5, ಅದರ ಎಲೆಗಳು ಬೀಳ್ತವೆ. ಆ ಎಲೆಗಳನ್ನು ಎಕ್ಕಿ ತಂದು ಅದನ್ನು ಅದಕ್ಕೆ ಹಾಕಿ, ಅದಕ್ಕೆ ಇಲ್ಲಿ ಒಂದು ನಮ್ಮ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಇದೆ. ಅದರಲ್ಲಿ ತುಂಬ ವೇಸ್ಟ್ ಕಾಣ್ತಿತ್ತು ನನಗೆ, ವೆಟ್ ವೇಸ್ಟ್, ವೆಜಿಟೇಬಲ್ ವೇಸ್ಟ್ ಮತ್ತು ಮೀನು ವೇಸ್ಟ್, ಇಂಥ ವೇಸ್ಟ್ಗಳು ನೋಡಿದೆ ನಾನು. ಇದನ್ನು ಇಲ್ಲಿ ಬಿಸಾಡೋದು ಬೇಡ ಅಂತೇಳಿ ಒಂದು ಪಿಟ್ಟು ಮಾಡಿ ಅದನ್ನು ಲೇಯರ್ ಹಾಕಿ ಅದರ ಮೇಲೆ ಎಲೆಗಳು ಹಾಕಿ ಇಂಥ ಒಂದು ನಾವು ಬಯೋ ಕಾಂಪೋಸ್ಟನ್ನು ತಯಾರು ಮಾಡಿದೆ. ಈ ಕಾಂಪೋಸ್ಟ್ನ ಎಲ್ಲಿ ಹಾಕೋದು, ಅದಕ್ಕಾಗಿ ಇನ್ನೊಂದು ಯೋಚನೆ ಆಯಿತು, ಈ ಗಿಡಗಳನ್ನು ಜಾಸ್ತಿ ಮಾಡುವ ಅಂಥೇಳಿ ಗಿಡಗಳಿಗೆ ನಾವು ಹಾಕಿ ಮಣ್ಣು ಹಾಕಿ ಈ ಕೃಷಿಯನ್ನು ಪ್ರತ್ಯೇಕವಾಗಿ ತರಕಾರಿ ಬೆಳೆಯುವಂಥ. ಈ ಮಂಗಳೂರಲ್ಲಿ ತರಕಾರಿಗೆ ಬಹಳ ಬೇಡಿಕೆ ಇದೆ. ಈಗ ನಾನು ಸಾಧಾರಣ ದಿನಕ್ಕೆ ಒಂದು 5 ಕಿಲೋ ತರಕಾರಿಗೆ ಬೆಳಿತೇನೆ, ಮಾರ್ತೇನೆ. ನಮ್ಮ ಮನೆಯ ಖರ್ಚಿಗೆ ಉಪಯೋಗಿಸಿ ನಂತರ ಉಳಿದದ್ದನ್ನು ಮಾರ್ತೇವೆ. ನನಗೆ ಈಗಾಗಲೇ ಸಾಧಾರಣ ನಾನು ಇವತ್ತು ಬೆಳಗ್ಗೆ 500-600 ರೂಪಾಯಿದ್ದು ಮಾರಿಬಿಟ್ಟೆ. ಈಗ ಸಾಯಂಕಾಲ ಇನ್ನೊಂದು ಆರ್ಡರ್ ಉಂಟು, ಇನ್ನೊಂದು 200 ರೂಪಾಯಿದ್ದು. ಹಾಗೆ ದಿನಕ್ಕೆ ಒಂದು 500-600 ರೂಪಾಯಿದ 600 ರೂಪಾಯಿಯ ಈ ಏನು ಹೇಳ್ತಾರೆ ತರಕಾರಿಗಳನ್ನು ಮಾರ್ತೇನೆ. ಇದರಿಂದ ಸುಮಾರು 1 ತಿಂಗಳಿಂದ ಬರುವಂಥ ಆದಾಯ ಸುಮಾರು 10,000 ರೂಪಾಯಿ ಇರ್ಬೋದು 1-2 ತಿಂಗಳಲ್ಲಿ. ಈ ಆದಾಯವನ್ನು ನಮ್ಮ ಈ ವರ್ಷ ಅಡ್ಮಿಟ್ ಆದ ಬಡ ಮಕ್ಕಳನ್ನು ಹುಡುಕಿ ಅವರಿಗೆ ಫೀಸನ್ನು ಕಟ್ಟಲಿಕ್ಕೆ, ಸ್ವಲ್ಪ ಫೀಸ್ ಜಾಸ್ತಿ ಕಟ್ಟಲಿಕ್ಕಾಗಿಲ್ಲ ನನಗೆ, ಬಟ್ ನಾನು ನೋಡಿದ್ದಾರೆ ಒಂದು ಕ್ಯಾನ್ಸರ್ ಪೇಷೆಂಟ್ ಇದ್ದಾರೆ, ಅವಳ ಕಾಲು ಆಪರೇಷನ್ ಆಗಿ ನೆಲ್ಲಿಕ್ಕಾಗಿಲ್ಲ. ನೋಡಿದ್ದು ಅವಳ ಫುಲ್ ಫೀಸನ್ನು ನಾವು ವ್ಯವಸ್ಥೆ ಮಾಡಿದ್ದೇವೆ. ಅದು ನನ್ನ ವತಿಯಿಂದ ಒಂದು 5,000 ರೂಪಾಯಿ ಅವಳಿಗೆ ಕಟ್ಟಿದ್ದೇನೆ ಫಸ್ಟಿಗೆ. ಮತ್ತು ಇನ್ನೊಂದು ಹುಡುಗಿ, ಅವಳಿಗೆ ಅಮ್ಮನಿಗೆ ಕೆಲಸ ಇಲ್ಲ, ಏನಿಲ್ಲ, ಸಿಂಗಲ್ ಚೈಲ್ಡ್, ಅದಕ್ಕಾಗಿ ಅವ್ರಿಗೊಂದು 5,000. ಮತ್ತೊಂದು ಬೀದರಲ್ಲಿದ್ದಾಳೆ ಮಕ್ಕಳು, ಅವರ ಮನೆಯಲ್ಲಿ ಅವರ ತಂದೆ ಕಿಡ್ನಿ ಪೇಷೆಂಟ್, ಅದಕ್ಕಾಗಿ ಹಣ ಕಟ್ಟಲಿಕ್ಕಿಲ್ಲ, ಅದು 5,000 ರೂಪಾಯಿ. ಈಗಾಗಲೇ 15,000 ಈ ಸರ್ತಿ ನಾನು ಕಟ್ಟಿದ್ದೇನೆ. ಅದು 10,000 ಈಗ ಬಂದಿದೆ, ಇನ್ನೊಂದು 5,000 ಖಂಡಿತ ಬರ್ತದೆ. ಅಷ್ಟು ಇಳುವರಿ ಇರ್ತದೆ ಅಂತ ನನಗೆ ನಂಬಿಕೆ ಇದೆ. ಈ ಕಾನ್ಸೆಪ್ಟ್ ಏನಿಲ್ಲ, ನಾವು ಮಾಡಿದರೆ ನಮ್ಮ ಮಕ್ಕಳು ಕಲಿತಾರೆ, ಹಾಗೂ ನಮ್ಮ ಟೀಚರ್ ಕಲಿತಾರೆ. ನಾನು ಅವರಿಗೆ ಕಲಿಸಿದ್ದೇನೆ. ಈ 1ನೇ CBSE ಮಕ್ಕಳಿಗೆ 1ನೇ ಕ್ಲಾಸಿನ ತಂದು ಗುಂಪಾಗಿ ಅದನ್ನು ಕಳಿಸಿ, ಹೇಗೆ ಮಾಡೋದು, ಫಸ್ಟ್ ಹೇಗೆ ಮಾಡಬೇಕು, ಹೇಗೆ ಗಿಡ ಮಾಡಬೇಕು, ಹೇಗೆ ಗೊಬ್ಬರ ಹಾಕಬೇಕು, ಹೇಗೆ ಮಣ್ಣು ಹಾಕಬೇಕು ಮತ್ತು ಯಾವಾಗ ಅದನ್ನು ಆರೈಕೆ ಮಾಡಬೇಕೆಲ್ಲ ಹೇಳಿ ಅವರಿಗೆ ಕಲಿಸಿದ್ದೇನೆ. ಕೆಲವು ಮಕ್ಕಳು ಮನೆಗೆ ಹೋಗಿ ಅದನ್ನು ಮಾಡ್ತಿದ್ದಾರೆ. ಮಾತ್ರ ಅಲ್ಲ, ಈಗ ನಮ್ಮ ಈ ಸರ್ತಿ ಕೋವಿಡ್ ಟೈಮಲ್ಲಿ ತುಂಬ ಸಮಯ ಇತ್ತು, ನಮ್ಮ ಅಧ್ಯಾಪಕರು ಮನೆಗೆ ಹೋಗಿ ಅದನ್ನು ಮಾಡಿದ್ದಾರೆ. ನನಗೆ ಹೇಳ್ತಾರೆ, ಅದು ಹೇಗೆ ಮಾಡೋದು ಫಾದರ್ ಅಂತೇಳಿ ಕೇಳಿ ನಮಗೆ ಅವರು ಸಾಧನೆ ಮಾಡಿದ್ದಾರೆ. ಮಾತ್ರ ಅಲ್ಲ, ನಮಗೆ ಆ ಪ್ರೋತ್ಸಾಹ ಕೂಡ ಇದೆ. ಸೊ ಈ ಒಂದು ಕಾನ್ಸೆಪ್ಟ್ ನಾವು ಮಾಡಿದರೆ ಇತರರಿಗೊಂದು ಮಾದರಿ ಆಗ್ತದೆ. ಮಾತ್ರ ಅಲ್ಲ, ಅದರ ಆದಾಯ ಬರೋದು ಬೇರೆ ವಿಷಯ, ಅದು ಎಷ್ಟಾಗ್ತದೆ ಅದು ವಿಷಯ ಅಲ್ಲ ನನಗೆ, ಬಟ್ ಅದು ಮಾಡಲಿಕ್ಕೆ ಸಾಧ್ಯ ಉಂಟು. ನಾವು ಆಗೋದಿಲ್ಲ ಅಂತ ಕೈ ಬಿಟ್ಟರೆ ಏನಾಗಲ್ಲ. ಈಗ ಡಾಮರ್ ಗ್ರೌಂಡಲ್ಲಿ ಸಾಕ್ತದೆ, ಟೆರೆಸಲ್ಲಿ ಮಾಡಲಿಕ್ಕೆ ಆಗ್ತದೆ. ವ್ಯವಸ್ಥೆ ಮಾಡಿದರೆ ಅದಕ್ಕೆ ಏನು ಜಾಸ್ತಿ ಹಾಕಬೇಕಾಗಿಲ್ಲ, ಸ್ವಲ್ಪ ಮಣ್ಣು ಮತ್ತು ಸ್ವಲ್ಪ ಸಾವಯವ ಗೊಬ್ಬರ ಮತ್ತು ಸ್ವಲ್ಪ ಆರೈಕೆ, ಇದು ಮಾಡಿದರೆ ಇದು ಸಾಧ್ಯ ಉಂಟು ಅಂತ ಹೇಳಲಿಕ್ಕೆ ಒಂದು ನಮ್ಮ ಕಾನ್ಸೆಪ್ಟ್ ಅಷ್ಟೇ. ಶೈಕ್ಷಣಿಕ ಶುಲ್ಕ ಪಡೆಯಿನ ವಿದ್ಯಾರ್ಥಿಗಳು ಟೀನಾ ಪಾತಿರೊಂದು ಪ್ರಾಂಶುಪಾಲರು ಕೊರೋನಾ ಪೊರ್ತುಡು ಕೃಷಿನ್ ಮಲ್ತದೇರು 6 ತರಕಾರ್ಲೆನ್ ಮಾರ್ದು ಅವೆರ್ದು ಬತ್ತಿನ ಆದಾಯರ್ದು ಶುಲ್ಕನ ಕಟ್ಟದೇರು ಪಂಡು ತೆರಿಪಾಯರು. ಈ ಕೃಷಿ ಕಾರ್ಯಗಳು ಅಗ್ರಿಕಲ್ಚರ್ ವರ್ಕ್ ನಮ್ಮ ಫಾದರ್ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಹಿ ಗಿವ್ಸ್ ಹಿಸ್ ಟೈಮ್ ಫಾರ್ ದಿಸ್ ವರ್ಕ್ ಆ್ಯಂಡ್ ಹಿ ಹ್ಯಾಸ್ ಹೆಲ್ಪ್ಡ್ ಲಾಟ್ ಆಫ್ ಸ್ಟೂಡೆಂಟ್ಸ್ ಟು ಸ್ಟಡಿ ದಿಸ್ ಟೈಮ್. ಬಿಕಾಸ್ ಆಫ್ ಲಾಕ್ಡೌನ್ ಮೈ ಮದರ್ ವಾಸ್ ನಾಟ್ ಹ್ಯಾವಿಂಗ್ ವರ್ಕ್ ಆ್ಯಂಡ್ ಹಿ ಹ್ಯಾಸ್ ಹೆಲ್ಪ್ ಮೀ ಟು ಪೇ ಮೈ ಸ್ಕೂಲ್ ಫೀಸ್. ಆ್ಯಂಡ್ ವೆನ್ ಮೈ ಮದರ್ ಒನ್ ಡೇ ಕೇಮ್ ಟು ಹಿಸ್ ಆಫೀಸ್ ಟೆಲ್ಲಿಂಗ್ ದ್ಯಾಟ್ ಐ ಆಮ್ ಅನೇಬಲ್ ಟು ಪೇ ಮೈ ಡಾಟರ್ಸ್ ಫೀಸ್ ದಿಸ್ ಇಯರ್.
So that time my father asked me my account number and he helped me to pay my fees. I am really grateful and thankful to my Reverend Father Michael Santumayor for helping me to pay this college fees. I am happy to tell you that he gives his full time and support for students, girl children especially in this college. So I am really lucky to have such a good principal in this college. Actually this is one kind of a good work. He is giving his lot of effort for this for the sake of students. Actually he should be appreciated because he is supporting all students to come up in life. Whether their families are very poor, he is helping them to get good knowledge and good skills. So I am happy. ತಾನು ಪದವಿ ಶಿಕ್ಷಣ ಪಡೆಪುನ ಅನಾರೋಗ್ಯ ಪೀಡಿತೆಯಾದಿತ್ತದು ತನ್ನ ಶೈಕ್ಷಣಿಕ ಶುಲ್ಕನು ತಂಕ್ಲೆ ಪ್ರಾಂಶುಪಾಲರು ತರಕಾರಿನ ಮಾರ್ದು ಅವೆಟು ಬತ್ತಿನ ಆದಾಯನು ಬಡ ವಿದ್ಯಾರ್ಥಿಗಳನ್ನು ಶಿಕ್ಷಣ ಒದಗಾದುಪ್ಪುನಿ ಪ್ರಶಂಸನೀಯ ಪಂಡದು ನಿಖಿತಾ ಬೀದರ್ ತೆರಿಪಾಯರು. ನನ್ನ ಹೆಸರು ನಿಖಿತಾ. ನಾನು ಫಸ್ಟ್ ಇಯರ್ BCom ಸ್ಟಡಿ ಮಾಡ್ತಿದ್ದೇನೆ. ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರುವುದರಿಂದ ಶಾಲೆಯ ಶುಲ್ಕವನ್ನು ಪಾವತಿಸಲು ಕಷ್ಟವಾಗ್ತಿತ್ತು. ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಮೈಕಲ್ ಸಂತ್ ಮೇರಿ ಅವರೊಂದು ಕೃಷಿಯ ಕಾನ್ಸೆಪ್ಟ್ನಿಂದ ಬಂದ ಲಾಭದಿಂದ ನಮಗೆ ನನ್ನ ಕಾಲೇಜಿನ ಶುಲ್ಕವನ್ನು ಪಾವತಿ ಮಾಡುತ್ತಿದ್ದಾರೆ. ನಾನು ಬೀದರಿಂದ ಇಲ್ಲಿಗೆ ಎಜುಕೇಷನಿಗಾಗಿ ಬಂದಿದ್ದೇನೆ. ಅದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.